नमस्कार. कारवार प्लस कोकणी न्यूज चॅनलाचे तुमगेले स्वागत. आत पळया आयचे खबरो. मुंडगोड माळगी जिल्हा पंचायत क्षेत्रात लोकसभा निवडणुकीची काँग्रेस प्रचार सभा. मुंडगोड लोकसभा निवडणुकीनिमित्तान ब्लॉक काँग्रेस मुंडगोडच्या माळगी जिल्हा पंचायत क्षेत्रात आयोजित केलेल्या काँग्रेस प्रचार सभेत हजारांशी कार्यकर्त्यांनी उपस्थिती लायली. या वेळार सुधारणा समितीचे अध्यक्ष श्री आर.व्ही. देशपांडे, पालकमंत्री मंकाळू वैद्य, आमदार भीमण्णा नाईक, जिल्हा काँग्रेस समिती अध्यक्ष साई गावकार, प्रधान कार्यदर्शी एम.एन. हुंडसी, केंद्रा क्षेत्राचे काँग्रेस उमेदवार डॉक्टर अंजली निंबाळकर, माजी आमदार व्ही.एस. पाटील, के.पी.सी.सी. कार्यदर्शी कर्नलिन फर्नांडिस आणि काँग्रेस पक्षाचे इतर प्रमुख हजर आशिले. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮೆ ಇರಲಿ, ಬಿಸಿಲಲ್ಲಿ ನಾವು ಬರ್ತಿದ್ದ 12 ಗಂಟೆ ಅಂತ ಕಾಣ್ತದೆ. 12:30 ಆಯಿತು. ನಮಗೆ ಅಭ್ಯರ್ಥಿ ಸಿಕ್ಕಿದ್ದಾರೆ. ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರೇ, ಜಿಲ್ಲಾಧ್ಯಕ್ಷರ ಆತ್ಮೀಯರಾದಂಥ ಸಾಯಿ ಗಾಂವ್ಕರ್ ಅವರೇ, ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಶ್ರದ್ಧೆಯ ತಾಯಂದಿರೇ, ಎಲ್ಲ ಹಿಂದೆ ನಿಮಗೆ ಒಂದು ಗ್ಯಾರಂಟಿ ಕಾರ್ಡನ್ನು ತೋರಿಸಿ ಈ ರಾಜ್ಯದ ಜನ ನಮ್ಮನ್ನು ಆಯ್ಕೆ ಮಾಡಿ ಸರ್ಕಾರ ಆಗುವ ಹಾಗೆ ಮಾಡಬೇಕು. ಬರೀ ಗ್ಯಾರಂಟಿ ಕಾರ್ಡ್ ಮಾತ್ರ ನಿಮಗೆ ಕೊಟ್ಟಿದ್ದೀವಿ. हुबळीच्या कॉलेज विद्यार्थिनी नेहा हिरेमठ गेल्या खुनी आरोपीक फाशी शिक्षेची मागणी. भटकळ हुबळी काँग्रेस विद्यार्थिनी नेहा हिरेमठ खून प्रकरणाच्या खुनी आरोपीक उत्तर प्रदेशात दिल्ल्या शिक्षेप्रमाणे शिक्षा दिवू जाय म्हूण भटकळात सगळ्या हिंदू संघटनेन आंदोलन करून सहाय्यक आयुक्तामार्फत राज्यपालाक विनंती अर्ज दिला. ही खुनाची घटना एक मानव कुलाक काळिमा असून तकली सकल घालचे सारखे कृत्य आसा. प्रेमाचो नाकार केल्ल्याक गळ कापून खून करची इतली मनस्थिती विकृत जावच्या या घटनेक सरकार गप रावता ही खेदाची गोष्ट आसा अशें तेमी ह्या वेळार सांगले. बेंगलोर बॉम्ब स्फोट, कुकर बॉम्ब ब्लास्ट जाले तेन्ना विधानसभेत पाकिस्तान जिंदाबाद अशी घोषणा दिली तेन्ना, तशेंच अनेक खून प्रकरणात काँग्रेस सरकार आणि जननायक आपापल्या परीन मोह धोरणच या सगळ्या कृत्याक प्रेरणा दिता अशें तेमी ह्या वेळार आपले मत उक्तायले. मृत नेहाल्या आत्म्याक शांती मेळची जाल्यार खून केल्ल्या आरोपीक फाशीत दिल्यार मात्र मृताक शांती मेळटली अशें तेमी ह्या वेळार सांगले. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಹುಶಃ ಇಂಥ ಪ್ರಕರಣಗಳು ಅತ್ಯಂತ ಹೆಚ್ಚು ಆಗುವಂಥದ್ದು ತಾವೆಲ್ಲರೂ ನೋಡಿರ್ತಕ್ಕಂಥದ್ದು. ಕಳೆದ 5 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದೆ. ಇಂಥ ಪ್ರಕರಣಗಳು ಅತ್ಯಂತ ಗಣನೀಯವಾಗಿ ಕೆಳಗಿಳಿದಿರ್ತಕ್ಕಂಥದ್ದು. ಈಗ ಕಳೆದ 8-9 ತಿಂಗಳಿಂದ ಇಂಥ ಕೊಲೆಗಳು ಇವತ್ತು ಅತ್ಯಂತ ಹೆಚ್ಚು ಆಗುವಂಥದ್ದು ತಾವೆಲ್ಲರೂ ನೋಡಿದಿರಿ. ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇದಕ್ಕೆ ನೇರ ಹೊಣೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಇದೇ ಪ್ರಕರಣ, ನೇಹ ಕೊಲೆ ಪ್ರಕರಣ ಏನಾದ್ರೂ ವಿಡಿಯೋ ಚಿತ್ರೀಕರಣ ಇಲ್ದಿದ್ರೆ ಖಂಡಿತ ಇದು ಕೊಲೆ ಅಲ್ಲ ಅಂತಕ್ಕಂಥ ಮಾತನ್ನ ಇದೇ ಸರ್ಕಾರ ಹೇಳುವಂತ ಕೆಲಸ ಮಾಡ್ತಿತ್ತು. ಯಾಕೆ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕಳೆದ ವಿಧಾನಸಭೆಯಲ್ಲಿ ಏನು ಕಲಾಪ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾಗೂ ಸಹ ಸರ್ಕಾರ ಏನ್ ಸಮರ್ಥನೆ ಮಾಡಿಕೊಂಡಿತ್ತು, ಇದು ಹೇಳಿಲ್ಲ, ಈ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿತ್ತು. ಈಗೂ ಸಹ ಈ ವಿಡಿಯೋ ಚಿತ್ರೀಕರಣ ಇಲ್ದಿದ್ರೆ ನೇಹ ಕೊಲೆಯನ್ನ ಇದು ಕೊಲೆ ಅಲ್ಲ ಅಂತಕ್ಕಂಥ ಮಾತನ್ನ ಇದೇ ಸರ್ಕಾರ ಹೇಳ್ತಿತ್ತು. ಯಾಕಂದ್ರೆ ಈಗ ಈ ಸರ್ಕಾರ ದೇಶದ್ರೋಹಿಗಳಿಗೆ ಮತ್ತು ಇಂಥ ನೀಚ ಕೆಲಸ ಮಾಡುವಂತವರಿಗೆ ಸಂಪೂರ್ಣ ಸಹಕಾರ ಕೊಡುವಂತ ಕೆಲಸ, ಸಮರ್ಥನೆ ಮಾಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಖಂಡನೀಯ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ವಿರೋಧ ಮಾಡುವಂತ ಕೆಲಸ ಮಾಡ್ತದೆ. ಇದಕ್ಕೆ ಜನರಿಗೆ ನ್ಯಾಯ ಯಾವ ರೀತಿ ಕೊಡಬೇಕು, ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ನಿಂತ್ಕೊಳ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ನಾನು ಈಗಾಗಲೇ ಇವತ್ತು ವಿಶ್ವ ಹಿಂದೂ ಪರಿಷತ್ ಮೂಲಕ ಎಸಿ ಅವರು ಮನವಿ ಕೊಡುವಂತ ಕೆಲಸ ಇವತ್ತು ನಾವೆಲ್ಲ ಕಾರ್ಯಕರ್ತರು ಸೇರಿ ಮಾಡುವಂತ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಮಾಯಕ ಹಿಂದೂ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರನ್ನ ಫಯಾಜ್ ಎನ್ನುವ ಜಿಹಾದಿ ಮಾನಸಿಕತೆಯನ್ನು ಹೊಂದಿರುವ ಯುವಕನು ಕಾಲೇಜ್ ಆವರಣದಲ್ಲಿ ಅಮಾನುಷ್ಯವಾಗಿ ಕೊಲೆಗೈದಿರುವುದನ್ನ ಸಮಸ್ತ ಹಿಂದೂ ಸಮಾಜ ಕಠೋರವಾಗಿ ಖಂಡಿಸುತ್ತದೆ. ಇದೊಂದು ಲವ್ ಜಿಹಾದ್ ಪೂರ್ವಾಗ್ರಹಿತ ಪೀಡಿತ ಕಾರ್ಯಾಚರಣೆಯಾಗಿದ್ದು ಈ ಹಿಂದೆಯೂ ಹಲವು ಪ್ರಕರಣಗಳು ಬೆಳಕಿಗೆ ಬಂದುತ್ತಿರುತ್ತದೆ. ಈಗಾಗಲೇ ಈ ಮೇಲಿನ ಘಟನೆಯು ಹಿಂದೂ ವಿದ್ಯಾರ್ಥಿನಿಯರಿಗೆ, ಹಿಂದೂ ಹೆಣ್ಣು ಮಕ್ಕಳಿಗೆ ಹಾಗೂ ಅವರ ಪಾಲಕರಿಗೆ ಆತಂಕವನ್ನು ಉಂಟು ಮಾಡಿದ್ದು, ಇದಕ್ಕೆಲ್ಲ
ಮೂಲ ಕಾರಣ ಇಂತಹ ದುಷ್ಟ ಮತಾಂಧ ಶಕ್ತಿಗಳ ವಿರುದ್ಧ ಈಗಿನ ರಾಜ್ಯ ಸರ್ಕಾರದ ಮೃದು ಧೋರಣೆ ಕಾರಣವಾಗಿರುತ್ತದೆ. ಈ ಯುವತಿಯನ್ನ ಕೊಲೆಗೈಯುತ್ತಿರುವ ನೇರ ವಿಡಿಯೋ ಸಾಕ್ಷ್ಯಾಧಾರಗಳು ಇರುವುದರಿಂದ ಜಿಹಾದಿ ಮಾನಸಿಕತೆಯ ಈ ಯುವಕನನ್ನ ಕೂಡಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ವಿಚಾರಣೆ ನಡೆಸಿ ಗಲ್ಲಿಗೇರಿಸುವ ಮೂಲಕ ಅಥವಾ ಉತ್ತರ ಪ್ರದೇಶ ಮಾದರಿಯಲ್ಲಿ ನೇರ ಕ್ರಮ ಕೈಗೊಳ್ಳುವ ಮೂಲಕ ಇವರನ್ನ ಹತ್ತಿಕ್ಕದಿದ್ದರೆ ಮುಂದಿನ ದಿನದಲ್ಲಿ ಇಂಥ ಜಿಹಾದಿ ಮಾನಸಿಕತೆ ಉಳ್ಳೆಯವರು ಲವ್ ಜಿಹಾದ್ನ ಷಡ್ಯಂತ್ರ ಬಳಸಿ ಇನ್ನಷ್ಟು ಅಮಾಯಕ ಹಿಂದೂ ಯುವತಿಯರನ್ನ ಬಲೆ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈಗಿನ ರಾಜ್ಯ ಸರ್ಕಾರವು ಮತಾಂತರ ಹಾಗೂ ಜಿಹಾದಿ ಮಾನಸಿಕತೆಯುಳ್ಳವರ ತುಷ್ಟೀಕರಣದಲ್ಲಿ ತೊಡಗಿರುವುದರಿಂದ ತಾವು ಈ ಕೂಡಲೇ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಲು ರಾಜ್ಯ ಪೊಲೀಸ್ ನಿರ್ದೇಶಕರಿಗೆ ಸ್ಪಷ್ಟ ಆದೇಶವನ್ನು ನೀಡಬೇಕಾಗಿ ವಿನಂತಿ. ಮತಾಂಧ ಕೊಲೆಗಡುಕರು ಮತ್ತು ಗುಂಡಾಗಳಿಂದ ತುಂಬಿದ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ರು ಮುಖ್ಯಮಂತ್ರಿ ಆದಾಗಿನಿಂದ ಅವರ ದಕ್ಷ ಹಾಗೂ ನೇರ ಕ್ರಮ ಆಡಳಿತದಿಂದಾಗಿ ವಿರೋಧಿಗಳ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಜಗ್ಗದೆ ಮತಾಂಧ ಕೊಲೆಗಡುಕರು ಮತ್ತು ಗುಂಡಾಗಳ ಮೇಲೆ ನಿರ್ದಾಕ್ಷಿಣ್ಯ ನೇರ ಕಠಿಣ ಕ್ರಮ ಕೈಗೊಂಡು ಅವರನ್ನು ಹುಡುಕಿ ಬುಡ ಸಮೇತ ಕಿತ್ತು ಹಾಕುವುದರ ಪರಿಣಾಮವಾಗಿ ಇಂತಹ ಗುಂಡಾ ಮತ್ತು ಮತಾಂಧ ಪ್ರವೃತ್ತಿಯ ಕೊಲೆಗಡುಕರು ಮಣ್ಣಲ್ಲಿ ಮಣ್ಣಾಗಿರುವುದು ಸುಶಾಸನ ಭರಿತ ಆಡಳಿತ ವ್ಯವಸ್ಥೆಯ ದಕ್ಷತೆಯನ್ನು ಎತ್ತಿ ತೋರಿಸುತ್ತದೆ. ನೇರ ಹಾಗೂ ಕಠಿಣ ಕ್ರಮದ ಪರಿಣಾಮವಾಗಿ ಇಂದಿನ ದಿನಗಳಲ್ಲಿ ಅತಿ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿ ಮತಾಂಧ ಶಕ್ತಿಗಳು ಮತ್ತು ಕೊಲೆಗಡುಕರು ಹಿಂದೂ ಕಾರ್ಯಕರ್ತರನ್ನು ಹಾಗೂ ಅಮಾಯಕರನ್ನು ಕೊಲೆಗೈಯಲು ಸಾವಿರ ಬಾರಿ ಯೋಚಿಸುವಂತೆ ಮಾಡಿದೆ. ಆದ ಕಾರಣ ಕರ್ನಾಟಕದ ಘನ ಸರ್ಕಾರವು ಸಹ ಉತ್ತರ ಪ್ರದೇಶ ಮಾದರಿಯಲ್ಲಿ ದುಷ್ಟ ಮತಾಂಧ ಶಕ್ತಿ ಹಾಗೂ ದೇಶದ್ರೋಹಿ ಸಂಘಟನೆಗಳನ್ನು ನಿಷೇಧಿಸುವುದರ ಜೊತೆಗೆ ಕೊಲೆಗಡುಕರನ್ನ ನೇರ ಮತ್ತು ನಿರ್ದಾಕ್ಷಿಣ್ಯ ಕ್ರಮದ ಮೂಲಕ ಅವರನ್ನ ಹತ್ತಿಕ್ಕಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಹಿಂದೂ ಯುವತಿಯರ ಹಾಗೂ ಅಮಾಯಕರ ಕೊಲೆಯಾಗದಂತೆ ನೋಡಿಕೊಳ್ಳುವಂತೆ ಈ ಮೂಲಕ ಭಟ್ಕಳದ ಎಲ್ಲ ಹಿಂದೂ ಸಂಘಟನೆಗಳ ಪರವಾಗಿ ಒಕ್ಕೋರಿನಲ್ಲಿ ಆಗ್ರಹಿಸುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ಈ ಮನವಿಯನ್ನ ಎಸಿಯವರ ಮೂಲಕ ರಾಜ್ಯಪಾಲರಿಗೆ ನೀಡ್ತಾ ಇದ್ದೇವೆ. इतल्यान कारवार प्लस कोंकणी बातमीपत्र हिंगा सोंपता. व्हिडिओ लाईक करा, शेअर करा आणि कॉमेंट करच्याक विसरनाकात. कारवार प्लस कोंकणी न्यूज चॅनलाचे पुराय अपडेट मेळसाठी कारवार प्लस कोंकणी न्यूज चॅनल सबस्क्राईब करा आणि बेल आयकॉन क्लिक करा. धन्यवाद.